ಮಂಗಳೂರಿನ ಬೋಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆ ವೈಭವದಿಂದ ನಡೆದು ಸಂಪನ್ನಗೊಂಡಿತು. ಉರ್ವ ಶ್ರೀ ಮಾರಿಯಮ್ಮ ದೇವರಿಗೆ ಮಂಗಳವಾರ ಬೆಳಗ್ಗೆ ನಿತ್ಯ ಪೂಜೆ, ಮಧ್ಯಾಹ್ನ ಸರ್ವಾಲಂಕಾರ ಪೂಜೆ, ಮಹಾಪೂಜೆ, ಸಂಜೆ ಮಹಾಪೂಜೆ, ಹೊರಗಿನ ದರ್ಶನ ಬಲಿ, ಕಟ್ಟೆ ಬಲಿ, ಮಡಸ್ಥಾನ, ಕಂಚಿಲ್ ಸೇವೆ, ಶ್ರೀದೇವಿಯ ಗರ್ಭಗುಡಿ ಪ್ರವೇಶವಾಗಿ ರಾತ್ರಿ ಸುಡುಮದ್ದು ಪ್ರದರ್ಶನ ನೆರವೇರಿತು. ಬಳಿಕ ನೈವೇದ್ಯ ಬಲಿ, ಮಹಾರಾಶಿ ಪೂಜೆ ನಡೆಯಿತು. ಫೆಬ್ರವರಿ 22ರಂದು ರಾತ್ರಿ 7ರಿಂದ ಶ್ರೀ ಮಲರಾಯ ಧೂಮಾವತಿ ದೈವಗಳ ನೇಮ ನಡೆಯಲಿದೆ. ಶಿಖರ ಕಂಡೆನು ಅಮ್ಮ ನಿನ್ನ ಗುಡಿಯ ಮೇಲೆ ಸ್ವರ್ಣ ಶೋಭೆಯ ಭವ್ಯ ಲೀಲೆ, ಅಮ್ಮ ನಿನ್ನ ಗುಡಿಯ ಮೇಲೆ ಸ್ವರ್ಣ ಶೋಭೆಯ ಭವ್ಯ ಲೀಲೆ. ಧನ್ಯನಾದೆನು ಅಮ್ಮ ಧನ್ಯನಾದೆನು, ಧನ್ಯನಾದೆನು ಅಮ್ಮ ಧನ್ಯನಾದೆನು. ಕೈಯಲ್ಲಿ ಹಿಂಗಾರ ಹಿಡಿದು ಮದುಮಕ್ಕಳಂತೆ ಜರಿಸೀರೆ ತೊಟ್ಟು ತಲೆ ತುಂಬ ಮಂಗಳೂರು ಮಲ್ಲಿಗೆ, ಗುಲಾಬಿ ಹೂ ಮುಡಿದು ಸಿಂಗರಿಸಿಕೊಂಡ ಹೆಣ್ಣು ಮಕ್ಕಳು, ಬಿಳಿ ಧೋತಿ, ಶಾಲು, ಪೇಟ, ಪೈರನ್ನಲ್ಲಿ ಕಂಗೊಳಿಸುತ್ತಿದ್ದ ಗಂಡು ಮಕ್ಕಳು ಪೋಷಕರ ಹೆಗಲ ಮೇಲೆ ಕುಳಿತು ದೇವಳಕ್ಕೆ ಸುತ್ತು ಬಂದು ಮಾರಿಯಮ್ಮನಿಗೆ ಕಂಚಿಲ ಸೇವೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಂಗಳೂರು 7 ಪಟ್ನ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಕುದ್ರೋಳಿ 3ನೇ ಗ್ರಾಮದ ಲೋಕೇಶ್ ಸುವರ್ಣ, ಕುದ್ರೋಳಿ 1ನೇ ಗ್ರಾಮದ ಗುರಿಕಾರ ಮಾಧವ ಪುತ್ರನ್, ಕುದ್ರೋಳಿ 2ನೇ ಗ್ರಾಮದ ಯಾದವ ಸುವರ್ಣ, ಕುದ್ರೋಳಿ 3ನೇ ಗ್ರಾಮದ ಯಾದವ ಸಾಲ್ಯನ್, ಪುರುಷೋತ್ತಮ್ ಕೋಟ್ಯನ್ ಬೊಕ್ಕಬಟ್ನ, ಯಶವಂತ್ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಪಣಂಬೂರಿನ ಗುರಿಕಾರ ಅಮರ್ನಾಥ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.